2021ನೇ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಮಾತುಕತೆಯ ನೂತನ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾನು ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಬದುಕು ಹಾಗೂ ಜೀವನೋಪಾಯದ ಮೇಲೆ ನೂತನ ಶಿಕ್ಷಣ ನೀತಿಯ ಪರಿಣಾಮ ಏನು ಎಂಬ ಬಗ್ಗೆ ಮುಖ್ಯವಾದ ವಿಚಾರವನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಬದುಕಿನ ಮೂಲ ಅವಶ್ಯಕತೆಗಳಲ್ಲಿ ಅನ್ನ, ವಸನ, ವಸತಿಯೊಂದಿಗೆ ಶಿಕ್ಷಣ ಹಾಗೂ ಆರೋಗ್ಯ ಕೂಡ ಸಮ್ಮಿಳಿತಗೊಂಡಿದೆ. ಯಾವುದೇ ಕಾಲಘಟ್ಟದಲ್ಲಿ ಶಿಕ್ಷಣ ಎನ್ನುವುದು ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಬದುಕಿಗೆ ಮಾತ್ರ ಸೀಮಿತಗೊಳ್ಳದೆ ಅವನಿರುವ ಸಮಾಜ ಮತ್ತು ದೇಶದ ಬೆಳವಣಿಗೆಯಲ್ಲಿಯೂ ಮಹತ್ತರ ಪಾತ್ರ ವಹಿಸುತ್ತದೆ. ಏಕೆಂದರೆ ಬದುಕು ಮತ್ತು ಇತ್ಯಾತ್ಮಕ ಚಿಂತನೆ ಶಿಕ್ಷಣದ ಆತ್ಮವಾಗಿರುತ್ತದೆ. ಶಿಕ್ಷಣ ಎಂಬುದು ಪ್ರತಿಯೋರ್ವ ಜೀವಿಯ ಬದುಕನ್ನು ಉನ್ನತೀಕರಿಸುವ ಮೂಲಕ ನಾಗರಿಕತೆಯ ಉನ್ನತೀಕರಣಕ್ಕೆ ದಾರಿ ಮಾಡಿ ಕೊಡುವುದರೊಂದಿಗೆ ಸಾಮಾಜಿಕ ಪಲ್ಲಟಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಎಡೆಮಾಡಿ ಕೊಡುತ್ತದೆ. ಶಿಕ್ಷಣ ನೀಡುವಿಕೆಯನ್ನು ವ್ಯವಸ್ಥಿತಗೊಳಿಸಲು ಶಿಕ್ಷಣ ನೀತಿ ನಿರೂಪಣೆಯ ಅಗತ್ಯವಿದೆ. ಆದರೆ ಶಿಕ್ಷಣ ನೀಡುವಿಕೆ ಮತ್ತು ಅದರ ಅನುಷ್ಠಾನ ಸಂದರ್ಭದಲ್ಲಿ ಸಮಾನತೆ, ವ್ಯಾಪ್ತಿ ಹಾಗೂ ಶ್ರೇಷ್ಠತೆ ಗುಣದ ಸತ್ಯವನ್ನು ಅರ್ಥ ಮಾಡಿಕೊಂಡು ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದಾಗ ಆ ನೆಲೆಗಟ್ಟಿನಲ್ಲಿ ಮತ್ತು ಪರಿಕಲ್ಪನೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಬೋಧಕರಿಗೆ ಜೀವನೋಪಾಯದ ಮಾರ್ಗವನ್ನು ಕಲ್ಪಿಸಿಕೊಡುವುದು ಕಾರ್ಯಸಾಧ್ಯವಾಗುತ್ತದೆ. ಶಿಕ್ಷಣ ನೀತಿಯ ರಚನೆ ಮತ್ತು ಕಾರ್ಯಗತಗೊಳಿಸುವಿಕೆಯಲ್ಲಿ ಮಾಡುವ ಯಾವುದೇ ಎಡವಟ್ಟು ಮುಂದೆ ಹಲವು ತಲೆಮಾರುಗಳ ತನಕ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಚರಿತ್ರೆಯ ಒಳ ಇಣುಕಿದಾಗ ಇಡೀ ವಿಶ್ವದಲ್ಲಿಯೇ ಭಾರತ ಎನ್ನುವ ಪರಿಕಲ್ಪನೆಯು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಶ್ರೇಷ್ಠತೆಯ ತಳಹದಿಯ ಮೇಲೆ ನಿಂತಿರುವುದು ವೇದ್ಯವಾಗುತ್ತದೆ. ಆಧ್ಯಾತ್ಮಿಕ ಹಾಗೂ ವೈಚಾರಿಕತೆಯಲ್ಲಿ ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿರುವಂಥ ಭಾರತ ಭೌತಿಕ ಸಂಪತ್ತಿನ ಬೆಳವಣಿಗೆಯ ದೃಷ್ಟಿಯಿಂದ ಇನ್ನಷ್ಟು ಬಲಾಢ್ಯವಾಗಬೇಕಾದರೆ ದೇಶದ ಸಂವಿಧಾನದ ಚೌಕಟ್ಟಿನೊಳಗೆ ಹಾಗೂ ಅದರ ಆಶಯದಂತೆ ಶಿಕ್ಷಣ ಎಂಬುದು ಸಾರ್ವತ್ರಿಕವಾಗಿ ದೇಶದ ಎಲ್ಲ ನಾಗರಿಕರಿಗೆ ಲಭ್ಯವಾಗಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣದಲ್ಲಿ ಸಮಾನತೆ, ಗುಣಮಟ್ಟ ಮತ್ತು ಗುರಿ ಸಾಧನೆಯ ದೃಷ್ಟಿಯನ್ನಿಟ್ಟುಕೊಂಡು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಶಿಕ್ಷಣವನ್ನು ನೀಡುವ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು 1949 ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿಯಿಂದ ಆರಂಭಿಸಿ 2020 ನೂತನ ಶಿಕ್ಷಣ ನೀತಿಯ ತನಕ ಶಾಲಾ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣದ ಸಂಬಂಧಪಟ್ಟು ಅನೇಕ ಶಿಕ್ಷಣ ನೀತಿಗಳ ಪ್ರಕಟ ಮತ್ತು ಅನುಷ್ಠಾನಗಳ ಬಗ್ಗೆ ಪ್ರಯತ್ನಗಳಾಗಿವೆ. ಆದರೆ ಶಿಕ್ಷಣದಲ್ಲಿ ಸಮಾನತೆ, ಗುರಿ ಸಾಧನೆ, ಗುಣಮಟ್ಟ ಹೆಚ್ಚಿಸುವ ಹಾಗೂ ನವೀನತೆ ತರುವ ಕಾರ್ಯದಲ್ಲಿ ಏರಬೇಕಾದಂಥ ಎತ್ತರ ಹಾಗೂ ಕ್ರಮಿಸಬೇಕಾದಂಥ ದಾರಿ ಇನ್ನೂ ದೂರ ಇದೆ. ಆದ್ದರಿಂದ ನೂತನ ಶಿಕ್ಷಣ ನೀತಿ 2020 ಇದನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ಅದರ ಅನುಷ್ಠಾನದ ಮುಂಚಿತವಾಗಿ ಸತ್ಯನಿಷ್ಠ ಮತ್ತು ವಸ್ತುನಿಷ್ಠ ವಿಮರ್ಶೆಯ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಬದುಕು ಹಾಗೂ ಜೀವನೋಪಾಯದ ಮೇಲೆ, ಅಂದರೆ ಜೀವನ ಮತ್ತು ಜೀವನಾಧಾರದ ಮೇಲೆ ನೂತನ ಶಿಕ್ಷಣ ನೀತಿಯ ಪರಿಣಾಮ ಏನು ಎಂಬ ವಿಷಯವನ್ನು ವಿಮರ್ಶಾತ್ಮಕವಾಗಿ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿರುತ್ತೇನೆ. ಪ್ರಸ್ತುತ ಜಾರಿಗೊಂಡಿರುವ ನೂತನ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳ ಪ್ರಾಯದ ಆಧಾರದಲ್ಲಿ 5+3+3+4 ಮಾದರಿಯಲ್ಲಿ ತರಗತಿಗಳನ್ನು ವಿಭಜಿಸುವ ಇರಾದೆ ಹೊಂದಿದೆ. ಅಲ್ಲದೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಿಕೆ,
ಔದ್ಯೋಗಿಕ ತರಬೇತಿಯನ್ನು ಸದೃಢಗೊಳಿಸುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಒಟ್ಟು ಸೇರ್ಪಡೆ ಅಂದರೆ ದಾಖಲಾತಿಯ ಪ್ರಮಾಣವನ್ನು 2018ರಲ್ಲಿ 26.3% ಇದ್ದುದನ್ನು 2035ಕ್ಕೆ 50% ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ. ಇದರೊಂದಿಗೆ ನೂತನ ಶಿಕ್ಷಣ ನೀತಿ ಪದವಿಗಳ ಸ್ವರೂಪವನ್ನೇ ಬದಲಾಯಿಸಿದೆ. ಸಾಂಪ್ರದಾಯಿಕ ವಿಜ್ಞಾನ, ಮಾನವಿಕ ಮತ್ತು ವಾಣಿಜ್ಯ ವಿಷಯಗಳ ಪದವಿಯನ್ನು ಕೊನೆಗಾಣಿಸಿ ಪದವಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಎಕ್ಸಿಟ್ ಮತ್ತು ಮಲ್ಟಿಪಲ್ ಎಂಟ್ರಿ ಸಂಬಂಧಪಟ್ಟು ಸಾಕಷ್ಟು ಒತ್ತನ್ನು ನೀಡಲಾಗಿದೆ. ಹಾಗಾದರೆ ನೂತನ ಶಿಕ್ಷಣ ನೀತಿಯಲ್ಲಿ ಪ್ರಕಟಿಸಿರುವ ಈ ಎಲ್ಲ ಬದಲಾವಣೆಗಳ ಪರಿಣಾಮಗಳೇನು? ಅವು ನಮ್ಮ ಶಿಕ್ಷಣ ನೀತಿಯಲ್ಲಿದ್ದ ಎಲ್ಲ ಲೋಪದೋಷಗಳನ್ನು ತೊಡೆದುಹಾಕಲು ಶಕ್ತವಾಗುವುದೇ, ಅಥವಾ ನಮ್ಮ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆಯನ್ನು ಭಗ್ನಗೊಳಿಸಲು ಕಾರಣವಾದ ಅಗೋಚರವಾದ ವಿಷಯಗಳನ್ನು ಮತ್ತೆ ಪಕ್ಕಕ್ಕೆ ತಳ್ಳಿ ಇನ್ನೂ ಕೆಲವು ಸಮಸ್ಯೆಗಳನ್ನು ಒಳಕ್ಕೆ ಸೇರಿಸಿರಬಹುದೇ ಎಂಬ ಅನುಮಾನ ಕೆಲವರನ್ನು ಕಾಡುತ್ತಿದೆ. ಶಿಕ್ಷಣ ತಜ್ಞರನ್ನು ಕಾಡುತ್ತಿರುವ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ಆದರೆ ಅಂತಿಮ ಪರಿಣಾಮಗಳ ಬಗ್ಗೆ ಕಾಲವೇ ಉತ್ತರಿಸಬೇಕು. ಆದರೂ ಕೂಡ ನೂತನ ಶಿಕ್ಷಣ ನೀತಿ ಜಾರಿಗೊಂಡಾಗ ಆಗಬಹುದಾದ ಕೆಲವೊಂದು ಪರಿಣಾಮಗಳ ಬಗ್ಗೆ ನಾವು ಅವಲೋಕಿಸಬಹುದು. ಮೊದಲನೇದಾಗಿ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಾಗುವ ಪರಿಣಾಮಗಳು ಏನು? ಶಾಲಾ ಶಿಕ್ಷಣದ ವ್ಯಾಖ್ಯಾನದಲ್ಲಿ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಮಾಧ್ಯಮಿಕ ಹಾಗೂ ಸೆಕೆಂಡರಿ ಶಿಕ್ಷಣವನ್ನು ಒಳಗೊಂಡಿದೆ. ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣದಲ್ಲಿ 1ರಿಂದ 10ನೇ ತರಗತಿಯ ತನಕ 1,03,13,000 ವಿದ್ಯಾರ್ಥಿಗಳಿದ್ದರೆ 11, 12ನೇ ತರಗತಿ ಅಂದರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ದೇಶದಲ್ಲಿ 15 ಲಕ್ಷಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಸುಮಾರು 26 ಕೋಟಿ ಮಕ್ಕಳು ಕಲಿಯುತ್ತಿದ್ದಾರೆ. ಆದರೆ ನೂತನ ಶಿಕ್ಷಣ ನೀತಿಯ 2020-20ರ ಪ್ರಕಾರ ಇನ್ನೂ ಸುಮಾರು 3.5 ಕೋಟಿ ಮಕ್ಕಳು ಶಾಲಾ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸರ್ವ ಶಿಕ್ಷಾ ಅಭಿಯಾನ ಹಾಗೂ ಶಿಕ್ಷಣದ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿ ಕ್ರಮ ಕೈಗೊಂಡಿದ್ದರೂ ಕೂಡ ಇಷ್ಟೊಂದು ಪ್ರಮಾಣದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎನ್ನುವುದು 2 ರೀತಿಯ ಸವಾಲುಗಳನ್ನು ಸೃಷ್ಟಿಸಿದೆ. ಒಂದು, ಶಿಕ್ಷಣದಿಂದ ಹೊರಗಿರುವ 3.5 ಕೋಟಿ ಮಕ್ಕಳನ್ನು ಶಿಕ್ಷಣದ ವ್ಯಾಪ್ತಿಗೆ ತರುವುದು. ಎರಡನೇದು, ಇನ್ನೂ ಈ ರೀತಿ ಆಗದಂತೆ ತಡೆಯುವುದು. ಈ 2 ಸವಾಲುಗಳನ್ನು ನೂತನ ಶಿಕ್ಷಣ ನೀತಿ ಪ್ರಸ್ತಾವನೆ ಮಾಡಿದೆ. ಇದನ್ನು ಸಮರ್ಥ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅನುಷ್ಠಾನ ಮಾಡಲು ಸರ್ಕಾರ ಮತ್ತು ಸಮಾಜ ಶಕ್ತವಾದರೆ ಮಾತ್ರ ಭವಿಷ್ಯದ ದಿನಗಳಲ್ಲಿ ಮುಂದಿನ ವಿದ್ಯಾರ್ಥಿ ಪೀಳಿಗೆಯ ಬದುಕಿನಲ್ಲಿ ಧನಾತ್ಮಕ ಪ್ರಗತಿಯನ್ನು ಕಾಣಬಹುದು. ತಪ್ಪಿದಲ್ಲಿ ಗತ ಇತಿಹಾಸ ಮುಂದುವರಿಕೆಯ ಭಾಗ ಮಾತ್ರ ಆಗುತ್ತದೆ ಎಂಬುವಂಥದ್ದು ನಿರ್ವಿವಾದ. ಶಿಕ್ಷಣ ಹಕ್ಕು ಕಾಯಿದೆ 6ರಿಂದ 14 ವರ್ಷ ವಯೋಮಾನದ ಮಕ್ಕಳ ಶಿಕ್ಷಣದ ಹಕ್ಕಿನ ರಕ್ಷಣೆ ಮಾಡಿದ್ದರೆ, ನೂತನ ಶಿಕ್ಷಣ ನೀತಿ 3ರಿಂದ 18ರ ವಯೋಮಾನದ ಮಕ್ಕಳ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದೆ. ಅಂದರೆ ಶಾಲಾ ಶಿಕ್ಷಣ 4ನೇ ವರ್ಷಕ್ಕೆ ಆರಂಭವಾಗುತ್ತದೆ. ಅಲ್ಲದೆ ವಂಚಿತ ವರ್ಗಗಳಿಗೆ ಪೂರ್ವ ಪ್ರಾಥಮಿಕ ಶಾಲಾ ವ್ಯವಸ್ಥೆಯ ಸೌಲಭ್ಯವನ್ನು ಒದಗಿಸಲಾಗುವುದು. ಇದರೊಂದಿಗೆ ಗಮನಿಸಬೇಕಾದಂಥ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಬಾಲ್ಯದ ಆರೈಕೆ, ಅಂದರೆ ಅರ್ಲಿ ಚೈಲ್ಡ್ ಕೇರ್ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ತಪಾಸಣೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯ ಒಂದಿಗೆ ಪೌಷ್ಟಿಕವಾದ ಬೆಳಗಿನ ಉಪಹಾರವನ್ನು ಒದಗಿಸುವಂಥದ್ದು ನೂತನ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾವಿಸಲಾಗಿದೆ. ಬರಹದ ರೂಪದಲ್ಲಿರುವಂಥ ಈ ಪ್ರಸ್ತಾವನೆಗಳು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡರೆ ಮಾತ್ರ ಸಾಮಾಜಿಕ ಆರ್ಥಿಕ ಸ್ಥಾನಮಾನ ವಂಚಿತ
ವರ್ಗದ ವಿದ್ಯಾರ್ಥಿಗಳ ಮುಂದಿನ ಜೀವನ ಮತ್ತು ಜೀವನಾಧಾರಕ್ಕೆ ಇದೊಂದು ಸದೃಢ ಅಡಿಗಲ್ಲಾಗುವುದರಲ್ಲಿ ಸಂಶಯವಿಲ್ಲ. ಇನ್ನೊಂದು ಚರ್ಚಿತ ವಿಷಯವೇನೆಂದರೆ ಶಿಕ್ಷಣದ ಭಾಷಾ ಮಾಧ್ಯಮ. 5ನೇ ತರಗತಿ ತನಕ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ಬಗ್ಗೆ ಪ್ರಸ್ತಾವನೆ ಇದೆ. ಇದು ನಮ್ಮ ಸಮಾಜದಲ್ಲಿರಬಹುದಾದಂಥ ಸಮಸ್ಯೆಗಳನ್ನು ಮತ್ತಷ್ಟು ಕ್ಲಿಷ್ಟಕರಗೊಳಿಸುವುದರೊಂದಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯದ ಜೀವನ ಮತ್ತು ಜೀವನಾಧಾರದ ಮೇಲೆ ದೀರ್ಘಕಾಲಿಕ ಪರಿಣಾಮ ಬೀರುವ ಸಾಮರ್ಥ್ಯ ಹೊಂದಿದೆ. ಇದೊಂದು ಅತ್ಯಂತ ತಲೆನೋವಿನ ವಿಷಯ. ಯಾಕೆಂದರೆ ಮನೆಯಲ್ಲಿ ಬಳಸುವ ಭಾಷೆ, ಸ್ಥಳೀಯವಾಗಿ ರೂಢಿಯಲ್ಲಿರುವಂಥ ಭಾಷೆ ಅಥವಾ ರಾಜ್ಯ ಭಾಷೆ, ದೇಶದಲ್ಲಿ ಹೆಚ್ಚು ಬಳಕೆಯಾಗಿರುವಂಥ ಭಾಷೆ ಹಾಗೂ ಜಾಗತಿಕ ಪರಿಕಲ್ಪನೆಯಲ್ಲಿ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಪೂರಕವಾದ ಭಾಷೆ ಬೇರೆ ಬೇರೆ ಆದಾಗ ಭಾಷಾ ಸೂತ್ರದ ಸಮಸ್ಯೆ ಹೆಚ್ಚಾಗುತ್ತದೆ. ನೂತನ ಶಿಕ್ಷಣ ನೀತಿ ಈ ವಿಷಯದಲ್ಲಿ 2 ರೀತಿಯ ಗೊಂದಲ ಸೃಷ್ಟಿಸಿದೆ. ಬಳಸಿರುವ ಭಾಷೆಯೂ ಸ್ಪಷ್ಟವಾಗಿಲ್ಲ. ಮೊದಲನೇದಾಗಿ ಮನೆ ಭಾಷೆ, ಮಾತೃಭಾಷೆ, ಸ್ಥಳೀಯ ಭಾಷೆ ಮತ್ತು ಪ್ರಾಂತೀಯ ಭಾಷೆ ಬೇರೆ ಬೇರೆಯಾಗಿರಬಹುದು ಎಂದು ಸೂಚಿಸಲಾಗಿದೆ. 2ನೇ ಗೊಂದಲ ಏನೆಂದರೆ ಎಲ್ಲೆಲ್ಲಿ ಸಾಧ್ಯವೋ ವೆರೆವರ್ ಪಾಸಿಬಲ್ ಅಲ್ಲಿ ಸಾಧ್ಯತೆ ಆಧಾರದ ಮೇಲೆ ಕನಿಷ್ಠ 5ನೇ ತರಗತಿವರೆಗೆ ಮತ್ತು ಆದ್ಯತೆಯ ಮೇರೆಗೆ ಅದನ್ನು 8ನೇ ತರಗತಿ ಹಾಗೂ ತದನಂತರದ ಶಿಕ್ಷಣಕ್ಕೂ ಮಾತೃಭಾಷೆ ಅಥವಾ ಪ್ರಾಂತೀಯ ಭಾಷೆ ಶಿಕ್ಷಣ ಮಾಧ್ಯಮವಾಗಬೇಕೆಂದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಲಾಗಿದೆ. ಇದು ವಿವಾದದೊಂದಿಗೆ ಸಾಕಷ್ಟು ಪರಿಣಾಮವನ್ನು ಬೀರಬಹುದು. ಮನೆಯಲ್ಲಿ ಮಾತೃಭಾಷೆಯಲ್ಲಿ ಮಾತಾಡುವ ಮಗುವಿಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತಿಯನ್ನು ನೀಡುವಂಥದ್ದು ಅಗತ್ಯವಾಗಿದೆ. ನಮ್ಮ ದೇಶದಲ್ಲಿ ರಾಜ್ಯಗಳ ಸೀಮಾರೇಖೆಯನ್ನು ಮೀರಿ ಜನರು ವಲಸೆ ಹೋಗುವಂಥದ್ದು ಸಾಮಾನ್ಯ. ನಮ್ಮ ದೇಶದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯು ಮುಖ್ಯವಾಗಿ ಕಾರ್ಮಿಕರ ಸಾರ್ವತ್ರಿಕ ವಲಸೆ ಮತ್ತು ಮರುವಲಸೆಯ ಸಮಸ್ಯೆಯನ್ನು ಜೀವಂತವಾಗಿರಿಸಿದೆ. ಈ ಕಾರ್ಮಿಕರ ಮಕ್ಕಳು ತಮ್ಮ ಹೆತ್ತವರ ವಲಸೆಯಿಂದಾಗಿ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಾತಿಯಾದರೂ ಕೂಡ 13 ವರ್ಷ ವಯಸ್ಸಿನ ತನಕ, ಅಂದರೆ 8ನೇ ತರಗತಿ ತನಕ ಜಾಗತಿಕ ಭಾಷೆಯಾದ ಇಂಗ್ಲಿಷ್ ಕಲಿಕೆಗೆ ತಮ್ಮನ್ನು ತೆರೆದುಕೊಳ್ಳುವಂಥದ್ದು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮಕ್ಕಳಿಗಾಗಿ ತಯಾರಿಸಲಾದ ಡಿಜಿಟಲ್ ಸಾಧನಗಳ ಬಳಕೆಯಲ್ಲಿ ಹೆಚ್ಚಳದ ನಿರೀಕ್ಷೆ ಸಾಧ್ಯವಿಲ್ಲದಂಥ ಮಾತು. ಇದು ಹಲವು ತಲೆಮಾರುಗಳ ತನಕ ಮಕ್ಕಳ ಇಂಗ್ಲಿಷ್ ಭಾಷಾ ಸಂವಹನ ಕೌಶಲ್ಯದ ಕೊರತೆಗೆ ಕಾರಣವಾಗುವುದರೊಂದಿಗೆ ಅವರ ಗಣಕ ಜಾಲಬಂಧ, ಸಾಮಾಜಿಕ ಒಡನಾಟ ಮತ್ತು ಅರಿವು ಹಾಗೂ ತಿಳುವಳಿಕೆಯ ಕೌಶಲ್ಯಗಳಿಗೆ ತಡೆಹಾಕುವ ಸಾಧ್ಯತೆಯನ್ನು ಹೆಚ್ಚಿಸಿದೆ. ಇದು ನೂತನ ಶಿಕ್ಷಣ ನೀತಿಯಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚಿಸಬೇಕು ಎಂಬ ನೀತಿಗೆ ತದ್ವಿರುದ್ಧವಾಗಿ ಹೋಗುವಂಥ ಅಪಾಯವಿದೆ. ಆದರೆ ತಂತ್ರಜ್ಞಾನ ಎಂಬುವಂಥದ್ದು ಪರಂಪರಾ ಶಿಕ್ಷಣದ ಪರ್ಯಾಯ ವ್ಯವಸ್ಥೆಯಲ್ಲ, ಪೂರಕ ವ್ಯವಸ್ಥೆ ಮಾತ್ರ ಎಂಬುದನ್ನು ಅದರ ಅನುಷ್ಠಾನ ಹಂತದಲ್ಲಿ ನೆನಪಿಸಿಕೊಳ್ಳುವಂಥ ಅಗತ್ಯವಿದೆ. ತಪ್ಪಿದಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನದ ದಾಸರಾಗಿ ಹಣ ಗಳಿಸುವ ಯಂತ್ರಗಳಾಗಿ ಮಾರ್ಪಾಟು ಆಗಬಹುದು. ವಿದ್ಯಾರ್ಥಿಗಳ ಬದುಕು ಎಂಬುದು ಆರ್ಥಿಕ ಸಾಮಾಜಿಕ ಸ್ಥಿರತೆಯೊಂದಿಗೆ ದೇಶದ ಇತಿಹಾಸ, ಪರಂಪರೆ, ಪುಸ್ತಕ ಹವ್ಯಾಸ ಮತ್ತು ಲಲಿತಕಲಾ ತಿಳುವಳಿಕೆಯನ್ನು ಹೊಂದುವುದು ಕೂಡ ಆಗಿದೆ. ಇಲ್ಲದಿದ್ದರೆ ಅವರ ಬದುಕಿನಲ್ಲಿ ಜೀವಂತಿಕೆಯ ಕೊರತೆ ಕಂಡುಬರಬಹುದು. ಜೀವಂತಿಕೆ ಇಲ್ಲದಂಥ ಬದುಕಲ್ಲ ಮತ್ತು ಅದು ಅವರ ಜೀವನಾಧಾರವನ್ನು ಪರಿಮಿತಿಗೊಳಿಸುವಂಥ ಭಯವಿದೆ. ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ನೂತನ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೀವನದ ಮೇಲೆ
ಅತ್ಯಂತ ದೀರ್ಘಕಾಲಿಕ ಪರಿಣಾಮ ಬೀರಬಹುದಾದಂಥ ಇನ್ನೊಂದು ಮುಖ್ಯ ಅಂಶ, ಕಲಿಕೆಯ ಆರಂಭಿಕ ಹಂತದಿಂದಲೇ ಔದ್ಯೋಗಿಕ ಕೋರ್ಸುಗಳು ಅಂದರೆ ವೊಕೇಶನಲ್ ಕೋರ್ಸುಗಳಿಗೆ ನೀಡಿರುವಂಥ ಹೆಚ್ಚಿನ ಮಹತ್ವ. ಇದು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಕಳೆದುಕೊಳ್ಳಲು ಕಾರಣವಾಗಬಹುದು. ಏಕೆಂದರೆ ಭಾರತದಂಥ ದೇಶದಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆಯ ಕಾರಣದಿಂದ ಆರಂಭಿಕ ಶಿಕ್ಷಣದ ಹಂತದಲ್ಲಿಯೇ ಇಂಥ ಚಿಕ್ಕ ಪುಟ್ಟ ತರಬೇತಿಯನ್ನು ಪಡೆದು ಔದ್ಯೋಗಿಕ ಕ್ಷೇತ್ರದಲ್ಲಿ ಒಮ್ಮೆ ನೆಲೆಯೂರಿದರೆ ಆರ್ಥಿಕ ಸೌಲಭ್ಯ ಕಳಕೊಳ್ಳುವ ಭೀತಿಯಿಂದಾಗಿ ಉನ್ನತ ಶಿಕ್ಷಣದ ಬಗ್ಗೆ ಕೆಲ ವಿದ್ಯಾರ್ಥಿಗಳು ಮಾತ್ರ ಆಸಕ್ತಿ ಉಳಿಸಿಕೊಳ್ಳಬಹುದು. ಏಕೆಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ತಾವು ಕೈಗೊಂಡಿರುವ ಚಿಕ್ಕ ಉದ್ಯೋಗವನ್ನು ತ್ಯಜಿಸಿ ಮತ್ತೆ ಶಿಕ್ಷಣ ಮುಂದುವರಿಸಿದರೆ ತಮ್ಮ ಮನೆಗಳಲ್ಲಿನ ಮುಂದಿನ ಆರ್ಥಿಕ ದುಸ್ಥಿತಿ ಅವರೆದುರಿಗೆ ಬಂದು ನಿಲ್ಲುತ್ತದೆ. ಇದು ಉನ್ನತ ಶಿಕ್ಷಣದ ಮೂಲಕ ಭವಿಷ್ಯದಲ್ಲಿ ದೀರ್ಘಕಾಲಿಕವಾಗಿ ಸ್ಥಿರವಾದ ಜೀವನಾಧಾರವನ್ನು ಗಳಿಸಿ ಸಮಾಜದಲ್ಲಿ ಅರ್ಥಪೂರ್ಣವಾದ ಬದುಕನ್ನು ಬಾಳಬೇಕೆಂಬುದಕ್ಕಿಂತ ತಕ್ಷಣ ಹೆಚ್ಚಿನ ಹಣ ಗಳಿಸುವುದು ಮುಖ್ಯವಾದುದು ಎಂಬ ಚಿಂತನೆಗೆ ನಡೆಸುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಗ್ರಾಮೀಣ ವಿದ್ಯಾರ್ಥಿಗಳು ಗತಚರಿತ್ರೆಯ ಹಾದಿಯಲ್ಲಿಯೇ ಹೆಜ್ಜೆ ಇಡಬೇಕಾದಂಥ ಅಪಾಯವಿದೆ. ಹಾಗಾದ ಪಕ್ಷದಲ್ಲಿ ಮತ್ತೆ ಹಳ್ಳಿ ಮತ್ತು ನಗರದಲ್ಲಿನ ವಿದ್ಯಾರ್ಥಿಗಳ ಜೀವನ ಮತ್ತು ಜೀವನಾಧಾರಗಳ ನಡುವೆ ಕಂದಕ ಮತ್ತಷ್ಟು ಹೆಚ್ಚುತ್ತಾ ಹೋಗಲು ನಾಂದಿಯಾಗಬಹುದಾದ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಕಲಿಕೆಯ ಆರಂಭಿಕ ಹಂತದಲ್ಲಿಯೇ ಔದ್ಯೋಗಿಕ ತರಬೇತಿಗಾಗಿ ವಿದ್ಯಾರ್ಥಿ ತನ್ನ ಕಲಿಕಾ ಪ್ರಕ್ರಿಯೆಯಿಂದ ವಿಮುಖನಾದರೆ ನಮ್ಮ ಸಾಮಾಜಿಕ ಆರ್ಥಿಕ ವಿಚಾರಗಳೇ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಬದುಕನ್ನು ಮುಂದುವರಿಸಬೇಕೇ ಬೇಡವೇ ಎಂಬುದನ್ನು ನಿರ್ಧರಿಸುವಂಥದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಆರಂಭಿಕ ಹಂತದಲ್ಲಿಯೇ ಓರ್ವ ವಿದ್ಯಾರ್ಥಿ ಔದ್ಯೋಗಿಕ ತರಬೇತಿ ಪಡೆಯಬೇಕೆಂಬಂಥ ಒತ್ತಾಯವು ಅವನು ಮುಂದಿನ ಶಿಕ್ಷಣವನ್ನು ತ್ಯಜಿಸಲು ಕಾರಣವಾಗಿ ನೂತನ ಶಿಕ್ಷಣ ನೀತಿಯು ಪರಿಹಾರ ಸೂಚಿಸುವ ಬದಲು ಗ್ರಾಮೀಣ ವಿದ್ಯಾರ್ಥಿಯ ಜೀವನ ಮತ್ತು ಜೀವನಾಧಾರಕ್ಕೆ ಕುತ್ತು ತಂದೊಡ್ಡುವ ಭಯವಿದೆ. ಇದರೊಂದಿಗೆ ಶಾಲಾ ಶಿಕ್ಷಣವನ್ನು 12 ವರ್ಷದ ಬದಲಿಗೆ ದೀರ್ಘಕಾಲಿಕವಾಗಿ 15 ವರ್ಷ ಅವಧಿಗೆ ಕೊಂಡೊಯ್ದಿರುವುದರಿಂದ ಬಡವರು ಹಾಗೂ ಸಾಮಾಜಿಕ ಆರ್ಥಿಕವಾಗಿ ತೀರಾ ಕೆಳ ಅಂಚಿನಲ್ಲಿರುವಂಥ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣದಿಂದ ಮತ್ತೆ ಹೊರಗುಳಿಯುವಂಥ ಪರಿಸ್ಥಿತಿ ಬರಬಹುದು ಎಂಬಂಥ ಭೀತಿ ಇದೆ. ಇದಲ್ಲದೆ ಪದವಿ ಶಿಕ್ಷಣವನ್ನು 3 ರಿಂದ 4 ವರ್ಷ ಅವಧಿಗೆ ಹೆಚ್ಚಿಸಿರುವುದು ಮತ್ತು ಅದರೊಂದಿಗೆ 3ನೇ ವರ್ಷದಲ್ಲಿಯೇ ಹೊರಹೋಗುವಂಥ ಅವಕಾಶ ಕೊಟ್ಟಿರುವುದು ಹೆಚ್ಚಿನ ಬಡ ವಿದ್ಯಾರ್ಥಿಗಳು 3ನೇ ವರ್ಷದಲ್ಲಿಯೇ ಪದವಿ ಶಿಕ್ಷಣದಿಂದ ಹೊರಹೋಗುವುದರಿಂದ ಸ್ನಾತಕೋತ್ತರ ಮತ್ತು ಸಂಶೋಧನಾ ಕ್ಷೇತ್ರದ ಬಾಗಿಲು ಹೆಚ್ಚಿನಂಶ ಅವರಿಗೆ ಮುಚ್ಚಿ ಹೋಗುತ್ತದೆ. ಇನ್ನು SLC ಮತ್ತು PUC ಪರೀಕ್ಷೆಗಳು ಅಂದರೆ ಬೋರ್ಡ್ ಪರೀಕ್ಷೆಗಳನ್ನು ರದ್ದುಗೊಳಿಸಿರುವುದರಿಂದ ಆ ಅರ್ಹತೆಯ ಆಧಾರದಲ್ಲಿ ನೌಕರಿ ಪಡೆಯುತ್ತಿದ್ದಂಥ ಹಲವು ಲಕ್ಷ ಜನರು ಉದ್ಯೋಗಾವಕಾಶವನ್ನು ಕಳಕೊಳ್ಳುವಂಥ ಭಯವಿದೆ. ಇನ್ನು ನೂತನ ಶಿಕ್ಷಣ ನೀತಿಯಲ್ಲಿ ಶಿಕ್ಷಕರ ಸ್ಥಿತಿಗತಿ ಏನು? ನಮ್ಮ ದೇಶದಲ್ಲಿ ಇಂದು 15 ಲಕ್ಷಕ್ಕೂ ಹೆಚ್ಚಿನ ಶಾಲೆಗಳು, 1045 ವಿಶ್ವವಿದ್ಯಾನಿಲಯಗಳು, ಸುಮಾರು 45,000 ಕಾಲೇಜುಗಳಿವೆ. ನೂತನ ಶಿಕ್ಷಣ ನೀತಿ ಅನ್ವಯ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಪ್ರವೇಶಾತಿಯನ್ನು ದುಪ್ಪಟ್ಟುಗೊಳಿಸುವಂಥ ಗುಣಮಟ್ಟವನ್ನು ಹೆಚ್ಚಿಸುವ 2035 ಹೊತ್ತಿಗೆ ವಿಶ್ವವಿದ್ಯಾನಿಲಯಕ್ಕೆ ಕಾಲೇಜುಗಳ ಸಂಯೋಜನೆ ಅಂದರೆ ಎಫಿಲಿಯೇಷನ್ ಪದ್ಧತಿಯನ್ನು ರದ್ದುಗೊಳಿಸುವ, ಬಹುಶಿಸ್ತೀಯ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಯಂಥ ಹಲವು ವಿಚಾರಗಳನ್ನು ಪ್ರಸ್ತಾವಿಸಲಾಗಿದೆ. ಆದರೆ ಇಲ್ಲಿ ಬಹುಮುಖ್ಯವಾದ ವಿಚಾರವೆಂದರೆ ಶಿಕ್ಷಣದ ಜವಾಬ್ದಾರಿ ಯಾರದು? ಸರಕಾರದೋ ಅಥವಾ ಖಾಸಗಿಯ ವಲಯದೋ? ನೂತನ ಶಿಕ್ಷಣ ನೀತಿ ಈ ಎರಡೂ ಕ್ಷೇತ್ರಗಳನ್ನು ಹೆಸರಿಸುತ್ತದೆ. ಆದರೆ ಶಿಕ್ಷಣದ ಪ್ರತಿಯೊಂದು ಹಂತದಲ್ಲಿಯೂ ಪ್ರಮುಖ ಪಾತ್ರ ವಹಿಸುವಂಥ
ಶಿಕ್ಷಕರ ಪ್ರಚಲಿತ ಸ್ಥಿತಿಗತಿ ಹೇಗಿದೆ? ಯಾವ ಹಂತದಲ್ಲಿಯೂ ಕಾಲಕಾಲಕ್ಕೆ ಶಿಕ್ಷಕರ ಅಥವಾ ಅಧ್ಯಾಪಕರ ನೇಮಕಾತಿ ಆಗುತ್ತಿಲ್ಲ. ಶಿಕ್ಷಣಕ್ಕೆ ಅನುದಾನದ ಕಡಿತದ ನೀತಿಯನ್ನು ಅನುಸರಿಸಲಾಗಿದೆ. ಖಾಸಗಿ ಸಂಸ್ಥೆಗಳ ಶಿಕ್ಷಕರು ಹಾಗೂ ಇತರ ಉದ್ಯೋಗಿಗಳಿಗೆ ವೇತನ ಮತ್ತು ವೃತ್ತಿ ಭದ್ರತೆಯ ತೂಗುಗತಿ ಕಾಡುತ್ತಿದೆ. ಯಾವುದೇ ಶಿಕ್ಷಣ ನೀತಿ ಸಮರ್ಪಕವಾಗಿ ಜಾರಿಯಾಗಬೇಕಿದ್ದರೆ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಕನಿಷ್ಠ ಮಟ್ಟದಲ್ಲಾದರೂ ಆರ್ಥಿಕ, ಸಾಮಾಜಿಕ, ಮಾನಸಿಕ ನೆಮ್ಮದಿ ಮತ್ತು ತೃಪ್ತಿಯಿಂದ ಇದ್ದು ತಮ್ಮ ಜೀವನಕ್ಕೆ ಶಿಕ್ಷಣದ ಮೂಲಕ ಜೀವನಾಧಾರವನ್ನು ಕಂಡುಕೊಂಡಾಗ ಮಾತ್ರ ಶೈಕ್ಷಣಿಕ ಗುರಿಯನ್ನು ತಲುಪುವುದು ಕಾರ್ಯಸಾಧ್ಯ ಎಂಬುದನ್ನು ಮೊದಲಿಗೆ ಗುರುತಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಏಕೆಂದರೆ ಶಿಕ್ಷಣದಲ್ಲಿ ಸಮಾನತೆ ತರುವ, ಶೈಕ್ಷಣಿಕ ವ್ಯಾಪ್ತಿಯನ್ನು ಹೆಚ್ಚಿಸುವ, ದಾಖಲಾತಿ ಮತ್ತು ಗುಣಮಟ್ಟ ಹೆಚ್ಚಿಸುವ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಶಿಕ್ಷಕರು. ಹೀಗೆ ಬೌದ್ಧಿಕತೆ, ಕೌಶಲ್ಯಗಳು ಹಾಗೂ ಮೌಲ್ಯಗಳನ್ನು ರೂಢಿಸುವ ಪರಿಕಲ್ಪನೆಯ ಶಿಕ್ಷಣ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಕಲಿಕಾ ವಿಷಯಗಳ ಆಯ್ಕೆ, ಸಮಾನತೆ, ವ್ಯಾಪ್ತಿ ವಿಸ್ತರಣೆ ಹಾಗೂ ಶ್ರೇಷ್ಠತೆ ಗುಣಗಳನ್ನು ಆಧರಿಸಿ ಸುಧಾರಣೆಗಳನ್ನು ತರುವುದು ಮತ್ತು ಉದಾರವಾಗಿ ಸೃಜನಶೀಲ ಶಿಕ್ಷಣವನ್ನು ನೀಡುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ 2020 ಪ್ರಕಟಿಸಲಾಗಿದೆ. ಇದರ ಅನುಷ್ಠಾನಕ್ಕಿಂತ ಮುಂಚಿತವಾಗಿ ಯೋಗ್ಯ ಮುನ್ನೆಚ್ಚರಿಕೆಯ ಅಗತ್ಯವಿದೆ. ದೇಶದ ಆದ್ಯತಾ ಕ್ಷೇತ್ರವಾದ ಶಿಕ್ಷಣಕ್ಕೆ ಸಂಬಂಧಪಟ್ಟ ನೀತಿಯ ಏಕಪಕ್ಷೀಯ ವೈಭವೀಕರಣ ಸಲ್ಲದು. ಅದರಲ್ಲಿ ಬಳಸಲಾದಂಥ ಕೆಲವು ವಿಷಯಗಳು ಹಾಗೂ ಶಬ್ದಗಳು ಕಿವಿಯಲ್ಲಿ ಕೇಳಲು ಹಿತವಾದರೂ ವಾಸ್ತವದಲ್ಲಿ ಅನುಷ್ಠಾನ ಯೋಗ್ಯವಲ್ಲ. ಇದೇ ವೇಳೆ ಈ ನೀತಿಯನ್ನು ವಿರೋಧಿಸಬೇಕು ಎನ್ನುವ ಒಂದೇ ಉದ್ದೇಶದ ವಿರೋಧಿಸುವಂಥ ದೃಷ್ಟಿ ಜನಹಿತ ದೃಷ್ಟಿಯಲ್ಲ. ಆದರೆ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿ 2020 ಸಮರ್ಪಕ ಅನುಷ್ಠಾನಕ್ಕಾಗಿ ಮೊದಲಿಗೆ ಅದರಲ್ಲಿನ ವೈರುಧ್ಯಗಳಿಗೆ ಬರೇ ಉತ್ತರ ಹುಡುಕುವ ಬದಲು ಸರಿಪಡಿಸಿಕೊಳ್ಳುವಂಥ ಮನೋವೃತ್ತಿ ತೋರಬೇಕು. ಅದೊಂದು ಅಂತ್ಯೋದಯ ಯೋಜನೆಯಾಗುವಂತೆ ಭೂಮಿಕೆ ಸಿದ್ಧಪಡಿಸಿಕೊಳ್ಳಬೇಕು. ಈ ಶಿಕ್ಷಣ ನೀತಿಯ ಅನುಷ್ಠಾನಿತ ಆಶಯಗಳು ವಾಸ್ತವಕ್ಕೆ ಹತ್ತಿರವಾಗಿ ವಿದ್ಯಾರ್ಥಿ ಮತ್ತು ಶಿಕ್ಷಕ ಕೇಂದ್ರಿತವಾಗಬೇಕು. ಈ ಬಗ್ಗೆ ಆದ್ಯತೆ ನೀಡಿ ಕ್ರಮ ಕೈಗೊಂಡರೆ ಮಾತ್ರ ಉದ್ದೇಶಿತ ಫಲವನ್ನು ನಿರೀಕ್ಷಿಸಬಹುದು. ನೂತನ ಶಿಕ್ಷಣ ನೀತಿಯ ಬಗ್ಗೆ ಸುಧಾನ ಕಿಟ್ಟೆಲ್ ಸೆಂಟರ್ ಮೂಲಕ ಇಲ್ಲಿ ಮಂಡಿಸಿರುವಂಥ ವಿಚಾರಗಳು ಯಾರ ಪರ ಅಥವಾ ವಿರೋಧವಾಗಿರುವುದಿಲ್ಲ. ಇದು ಶಿಕ್ಷಣ ನೀತಿಯ ಬಗ್ಗೆ ನನ್ನ ಸ್ವಂತ ಅಭಿಪ್ರಾಯ ಮತ್ತು ಅನಿಸಿಕೆಯಾಗಿರುತ್ತದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 37 ವರ್ಷ ಕಾಲ ಸೇವೆ ಸಲ್ಲಿಸಿರುವಂಥ ಅನುಭವ ನನಗಿದೆ. ಈ ಅನುಭವದಿಂದ ಈ ಮಾತನ್ನು ಆಡಿರುತ್ತೇನೆ. ನಾನು ಇಲ್ಲಿ ನೀಡಿರುವಂಥ ಮಾಹಿತಿ ತಮ್ಮೆಲ್ಲರಿಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ತಮ್ಮೆಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ವಿಡಿಯೋವನ್ನು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂಬ ವಿನಂತಿಯನ್ನು ಮಾಡುವುದರೊಂದಿಗೆ ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸುತ್ತಿದ್ದೇನೆ.